ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕುಟುಂಬ ದೇವರ ಆಶೀರ್ವಾದ. ವಿಶ್ವಾಸಭರಿತ ಕುಟುಂಬ ಸಮಾಧಾನದ ಆಧಾರ ಸ್ತಂಭ. ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ ವಾಕ್ಯ 31 ನುಡಿಯುತ್ತದೆ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ. ಆತ್ಮೀಯರೇ, ಪ್ರಸ್ತುತ ಜಗತ್ತಿನಲ್ಲಿ ಕುಟುಂಬಗಳ ಮೇಲೆ ಆಕ್ರಮಣ ನಡೀತಾ ಇದೆ. ಕುಟುಂಬದ ಮೌಲ್ಯಗಳು ಕುಸಿಯುತ್ತಾ ಇವೆ. ಕುಟುಂಬಗಳ ಸಮಾಧಾನವನ್ನು ಸೈತಾನ ಕಸಿಯುತ್ತಾ ಇದ್ದಾನೆ. ಈ ಕುಟುಂಬಗಳನ್ನು ಬಲಪಡಿಸುವತ್ತ, ಕುಟುಂಬ ಮೌಲ್ಯಗಳನ್ನು ಗೌರವಿಸುವತ್ತ ನಾವು ಧ್ಯಾನ ಮಾಡಬೇಕಾಗಿದೆ. ಕೆಲವು ದಿನಗಳ ಹಿಂದೆ ನಾನು ಒಂದು ಕುಟುಂಬಕ್ಕೆ ಹೋಗಿದ್ದೆ. ಆ ಕುಟುಂಬದವರು ಇಬ್ಬರು, ಪತಿ ಮತ್ತು ಪತ್ನಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಇಬ್ಬರು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಮಾತನಾಡುತ್ತಿರುವಾಗ ಅವರು ಅವರ ಕುಟುಂಬದಲ್ಲಿ ನಡೆದ ಒಂದು ಘಟನೆಯನ್ನು ನನಗೆ ವಿವರಿಸಿದರು. ಅದೇನೆಂದರೆ, ಸುಮಾರು 15 ವರ್ಷಗಳ ಹಿಂದೆ ಅವರ ಕುಟುಂಬ ನೋವಿನಲ್ಲಿತ್ತು. ಅವರ ಕುಟುಂಬ ದುಃಖದಲ್ಲಿತ್ತು. ಕಾರಣ, ಒಂದು ದಿನ ಬೆಳಗಿನ ಜಾವ 4 ಗಂಟೆಗೆ ಅವರ ಕುಟುಂಬಕ್ಕೆ, ಅವರ ಮನೆಗೆ ಕಳ್ಳ ಬಂದು ಎಲ್ಲವನ್ನು ಕದ್ದುಕೊಂಡು ಹೋದ. ಬಂಗಾರ, ಹಣ, ಅವರಲ್ಲಿದ್ದ ವಸ್ತುಗಳನ್ನೆಲ್ಲ ಕೊಂಡೋದ. ಈ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಕಾರಣ, ಎಲ್ಲ ಕಳ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡಿದ್ರು, ನಾವು ವಿಶ್ವಾಸವನ್ನು ಬಿಡಬಾರ್ದು. ಕಳ್ಳ ಮನೆಯಲ್ಲಿರುವ ವಸ್ತುಗಳನ್ನು ದೋಚಿಕೊಂಡು ಹೋದ, ಕಳ್ಳ ಬಂಗಾರವನ್ನು ದೋಚಿಕೊಂಡು ಹೋದ, ಕಳ್ಳ ಹಣವನ್ನು ದೋಚಿಕೊಂಡು ಹೋದ. ಆದರೆ ಅವರಲ್ಲಿದ್ದ ವಿಶ್ವಾಸವನ್ನು ದೋಚಿಕೊಂಡು ಹೋಗಲು ಅವನಿಗಾಗಲಿಲ್ಲ. ಯಾರಿಗೂ ಆಗುವುದಿಲ್ಲ. ಜನರು ನಮ್ಮ ಒಳಗಡೆ ಇರುವ ಆ ವಿಶ್ವಾಸ, ಪ್ರಭು ಯೇಸುವಿನಲ್ಲಿರುವ ವಿಶ್ವಾಸವನ್ನು, ಅದನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವಾಗ ಪ್ರಭು ಯೇಸುವಿನಲ್ಲಿ ನಾನು ನೀವು ವಿಶ್ವಾಸವಿಟ್ಟಾಗ. ನೋಡಿ, ಇದೇ ಅನುಭವ ಸಂತ ಪೌಲನಿಗೂ ಆಯಿತು. ಪೌಲ ಯಾಕೆ ಸೆರೆಮನೆಯಲ್ಲಿದ್ದ? ನೀವು ಹೇಳ್ಬಹುದು, ಫಾದರ್ ಅವರು ಸುವಾರ್ತೆ ಸಾರಿದ್ರು, ಅದಕ್ಕೆ ಅವರನ್ನು ಸೆರೆಮನೆಯಲ್ಲಿ ತಳ್ಳಿದ್ರು ಅಂತೇಳಿ. ಖಂಡಿತ ಅಲ್ಲ. ಪೌಲ ಒಬ್ಬ ವ್ಯಕ್ತಿಯನ್ನು ಸೌಖ್ಯಪಡಿಸಿದ. ಆಕೆ ಒಂದು ಕುಟುಂಬಕ್ಕೆ ಸೇರಿದವಳು. ಕಣಿ ಶಕುನ ಹೇಳಿ ಅಥವಾ ಈ ದುರಾತ್ಮದ ಬಲದಿಂದ ಆಕೆ ಅನೇಕ ಜನರಿಗೆ ಕಣಿಯನ್ನು ಹೇಳ್ತಿದ್ಲು. ಪೌಲ ಮತ್ತು ಸಿಲಾಸರು ಆ ಹಾದಿಯಲ್ಲಿ ಹಾದು ಹೋಗುತ್ತಿರುವಾಗ ಈಕೆ ದಿನಾಲು ಚೀರುತ್ತಿದ್ಲು. ಪೌಲನಿಗೆ, ಸಿಲಾಸನಿಗೆ ನೋಡಿ, ಇವರು ದೇವರ ಸುವಾರ್ತೆಯನ್ನು ಸಾರುವ ಸುವಾರ್ತಿಕರು, ಇವರು ದೇವರ ಶುಭ ಸಂದೇಶವನ್ನು ಸಾರುವವರು. ಪೌಲ ಮತ್ತು ಸೀಲ ಅದನ್ನು ಗಣನೆಗೆ ತಂದುಕೊಳ್ಳಿಲ್ಲ. ಅನೇಕ ಬಾರಿ ನಮಗೂ ಹೀಗೆ ಆಗುತ್ತೆ, ಕುಟುಂಬದಲ್ಲಿ ಆಕ್ರಮಣಗಳು ಬಂದಾಗ. ಆದರೆ ಒಂದಿನ ಏನಾಯಿತು, ದಿನಾಲೂ ಆಕೆ ಹಾಗೆ ಮಾಡುತ್ತಿರುವಾಗ ಪೌಲನಿಗೆ ತಲೆ ಚಿಟ್ಟಿಡ್ದು ಹೋಯಿತು. ಪೌಲ ಒಂದು ದಿನ ತನ್ನಲ್ಲಿರುವ ಯೇಸುವಿನ ಶಕ್ತಿಯನ್ನು ಬಳಸಿದ. ಆಕೆಯತ್ತ ನೋಡಿ ಹೇಳಿದ, ನಿನ್ನೊಳಗಡೆ ಇರುವ ಆ ಪಿಚಾಚಿ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ನೋಡಿ, ಪೌಲನ ಒಳಗಡೆ ಇದ್ದ ಅಗಾಧ ವಿಶ್ವಾಸ ಆಕೆಗೆ ಬಿಡುಗಡೆಯಾಯಿತು. ಬಿಡುಗಡೆ ಆಗುವಾಗ ದುಡ್ಡು ಮಾಡುತ್ತಿರುವ ಯಜಮಾನನಿಗೇನಾಯಿತು? ಅವನಿಗೆ ಬೇಜಾರಾಯಿತು. ಅವನು ಕೋಪಗೊಂಡ. ಇದು ಮಾಡಿದವರು ಯಾರು ಅಂತೇಳಿ ಕಂಡಿಡಿದು ಸಿಲಾಸನನ್ನು, ಪೌಲನನ್ನು ತಂದು ಸರಿಯಾಗಿ ಓಡಿಸಿದ. ಎಲ್ಲರೂ ಹೊಡೆದ್ರು. ಕೊನೆಗೆ ಅವರನ್ನು ಸೆರೆಮನೆಯ ಒಳಗಡೆ ತಳ್ಳಿದ್ರು. ಸಂಕೋಲೆಗಳಿಂದ ಬಂಧಿಸಿದ್ರು, ಚಡಿಯೇಟು ಕೊಟ್ಟರು. ಆದರೂ ವಿಶ್ವಾಸ ಕದಲಲಿಲ್ಲ ಪೌಲನಲ್ಲಿ, ಸೀಲನಲ್ಲಿ. ಸೀಲ ಸ್ವಲ್ಪ ಹೆದರಿದ್ದಿರಬಹುದು. ಬಲಗೊಂಡ ಪೌಲ ಆತನಿಗೆ ಹೇಳ್ತಾ ಇದ್ದಾನೆ, ಭಯ ಪಡಬೇಡ,
ದೇವರಿಗೆ ಗೊತ್ತು ಏನೆಲ್ಲ ನಮ್ಮ ಜೀವನದಲ್ಲಿ ನಡೆಯುತ್ತೆ. ನೋಡಿ, ನಮ್ಮ ಕುಟುಂಬದಲ್ಲಿ ಏನೆಲ್ಲ ನಡೆಯುತ್ತೆ ದೇವರಿಗೆ ಗೊತ್ತು. ಆ ಕುಟುಂಬದಲ್ಲಿ ಕಳವಾಯಿತು, ಆ ಕುಟುಂಬದಲ್ಲಿ ಏನೆಲ್ಲ ನಡೆಯುತ್ತಿದೆ ದೇವರಿಗೆ ಗೊತ್ತು. ವಿಶ್ವಾಸ ಮಾತ್ರ ಕದಲಬಾರದು. ಯಾವಾಗ ನೀವು ವಿಶ್ವಾಸದಲ್ಲಿ ಇರ್ತೀರಿ, ಸಮಾಧಾನದಲ್ಲಿ ಜೀವಿಸುತ್ತೀರಿ. ವಿಶ್ವಾಸ ಕ್ರೈಸ್ತ ಬಾಳಿನ ಶ್ವಾಸ. ಯಾರಲ್ಲಿ ವಿಶ್ವಾಸ? ಪ್ರಭು ಯೇಸುವಿನಲ್ಲಿ ವಿಶ್ವಾಸ. ಏಕೆಂದರೆ ಪ್ರಭು ಯೇಸು ಒಂದು ಕುಟುಂಬಕ್ಕೆ ಸೇರಿದವರು. ಯಾವ ಕುಟುಂಬ? ಪಿತಾ, ಸುತ, ಪವಿತ್ರಾತ್ಮ ಎಂಬ ಕುಟುಂಬ. ಜೋಸೆಫ, ಮರಿಯ, ಯೇಸು ಎಂಬ ಪವಿತ್ರ ಕುಟುಂಬ. ಹಾಗೂ ಇವತ್ತು ನಮ್ಮ ಕುಟುಂಬಗಳಿಗೆ ಅವರು ಆಧಾರ ಸ್ತಂಭವಾಗಿದ್ದಾರೆ. ಯೇಸು ಕೊನೆಗೆ ಹೋಗುವಾಗ ಹೇಳಿದ ಮಾತು ಯಾವುದು? ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ. ಶಾಂತಿ, ಸಮಾಧಾನ ನಮ್ಮ ಕುಟುಂಬಗಳಲ್ಲಿ ಇವತ್ತು ಅಗತ್ಯವಾಗಿ, ಅತ್ಯಗತ್ಯವಾಗಿ ಬೇಕಾಗಿದೆ. ಆತ್ಮೀಯರೇ, ಈ ಮೊದಲ ಕುಟುಂಬ ನಾನು ಹೇಳಿದೆ ಕಳವಾಯಿತು, ಎಲ್ಲ ಕಳ್ಕೊಂಡ್ರು. ಅವರು ನನಗೆ ಹೇಳಿದ ಮಾತು ಇಷ್ಟೇ, ಫಾದರ್, ನಾವು ರೆಟ್ರೀಟ್ಗೆ ಹೋಗಿದ್ವಿ, ನಾನು ತುಂಬಾ ಕುಡಿಯುತ್ತಿದ್ದೆ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರಲಿಲ್ಲ, ನಾವು ಚರ್ಚ್ಗೆ ಹೋಗ್ತಿರ್ಲಿಲ್ಲ. ಆದರೆ ಧ್ಯಾನಕ್ಕೆ ಹೋದ ಮೇಲೆ ನಾವು ಪ್ರಾರ್ಥನೆ ಆರಂಭ ಮಾಡಿದ್ವಿ, ನಾವು ಜಪಸರವನ್ನು ಮಾಡ್ತಾ ಇದ್ವಿ, ವಿಶ್ವಾಸದಲ್ಲಿ ನಾವು ಬಾಳ್ತಾ ಇದ್ದೀವಿ. ಆದರೆ ಯಾವಾಗ ನಮ್ಮ ಕುಟುಂಬದಲ್ಲಿ ಕಳವಾಯಿತೋ, ಇದೊಂದು ವಿಶ್ವಾಸದ ಪರೀಕ್ಷೆ ಎಂಬ ಒಂದು ದೃಢ ನಂಬಿಕೆ ನಮಗಾಯಿತು. ಏಕೆಂದ್ರೆ ಇದು ವಿಶ್ವಾಸದ ಪರೀಕ್ಷೆ, ನಾವು ಕಂಗೆಡಬಾರದು. ಏಕೆಂದ್ರೆ ನಮ್ಮ ವಿಶ್ವಾಸ ಕೇವಲ ಹಣಕ್ಕಾಗಿ, ಆ ವಸ್ತುಗಳಿಗಾಗಿ, ಆ ಬಂಗಾರಕ್ಕಾಗಿ ಅಲ್ಲ. ನಾವು ಕುಟುಂಬ ಸಮೇತ ದೇವಾಲಯಕ್ಕೆ ಹೋಗಿ ಪರಮ ಪ್ರಸಾದದ ಮುಂದೆ ಮಂಡಿ ಹಾಕಿ ನಾವಿಷ್ಟೇ ಹೇಳಿದ್ವಿ, ಯೇಸುವೆ, ಎಲ್ಲ ಕಳ್ಕೊಂಡ್ವಿ, ಆದರೆ ನಾವು ನಿಮ್ಮನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಯೇಸುವೆ, ನಾವೆಲ್ಲ ಕಳ್ಕೊಂಡ್ವಿ. ನೋಡಿ, ಇವತ್ತು ಕುಟುಂಬಗಳು ಅನೇಕ ಬಾರಿ ಎಲ್ಲ ಕಳ್ಕೊಂಡಾಗ ಆತ್ಮಹತ್ಯೆ, ಕಳ್ಕೊಂಡಾಗ ಪ್ರಾರ್ಥನೆ ಬಿಟ್ಬಿಡ್ತಾರೆ, ವಿಶ್ವಾಸ ಇಲ್ಲ, ನಿರಾಶೆಗೊಳಗಾಗ್ತಾರೆ. ಕೆಲವು ಸರಿ ದೇವರಿಗೆ ಬೈಯಲು, ಜರೆಯಲು ಆರಂಭಿಸುತ್ತಾರೆ. ಖಂಡಿತ ನಾವು ಹಾಗೆ ಮಾಡಬಾರ್ದು. ಏಕೆಂದರೆ ವಿಶ್ವಾಸದ ಪರೀಕ್ಷೆ, ಆ ವಿಶ್ವಾಸದಲ್ಲಿ ನಿರೀಕ್ಷೆ, ಆ ವಿಶ್ವಾಸದಲ್ಲಿ ಭರವಸೆ ಯೇಸುವಾಗಿದ್ದಾರೆ. ಅಂದಿನಿಂದ ಅವರ ಪ್ರಾರ್ಥನೆ ಹೆಚ್ಚಾಯಿತು. ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡಲು ಆರಂಭಿಸಿದ್ರು. ಹೀಗೆ ಅವರ ಕುಟುಂಬ ರಕ್ಷಣೆ ಹೊಂದಿತು. ಇವತ್ತು ವಿಶ್ವಾಸದ ಆ ಕುಟುಂಬ ಸಮಾಧಾನದ ಆಧಾರ ಸ್ತಂಭವಾಗಿದೆ. ಇಬ್ಬರು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಪತಿ ಕೂಡ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ, ಸಂತೋಷಭರಿತವಾಗಿದ್ದಾರೆ. ಅವರು ಪ್ರಾರ್ಥನೆಯನ್ನು ಬಿಟ್ಟಿಲ್ಲ, ವಿಶ್ವಾಸವನ್ನು ಬಿಟ್ಟಿಲ್ಲ. ಪ್ರತಿ ಭಾನುವಾರ ಕುಟುಂಬ ಸಮೇತ ಅವರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆತ್ಮೀಯ ಸಹೋದರ ಸಹೋದರಿಯರೇ, ಕುಟುಂಬದ ಜೀವನ ಒಂದು ಆಶೀರ್ವಾದದ ಜೀವನ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬವು ಜೀವೋದ್ಧಾರ ಹೊಂದುವುದು. ಇವತ್ತು ನಮ್ಮ ಕುಟುಂಬಕ್ಕೆ ಅತಿ ಮುಖ್ಯವಾಗಿ ಬೇಕಾದುದು ಜೀವೋದ್ಧಾರ. ನೋಡಿ, ಯೇಸು ಈ ಲೋಕಕ್ಕೆ ಯಾಕೆ ಬಂದರು? ಯೇಸು ಈ ಲೋಕಕ್ಕೆ ಬಂದಿದ್ದು ಜೀವೋದ್ಧಾರ ಕೊಡಲು, ಯಾರನ್ನು ಉದ್ಧರಿಸಲು? ಕುಟುಂಬಗಳನ್ನು ಉದ್ಧರಿಸಲು. ಅದಕ್ಕೆ ಸಂತ ಪೌಲನಿಗೆ ಮನವರಿಕೆಯಾಯಿತು. ಆತ ಹೇಳಿದ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು, ಜೀವೋದ್ಧಾರ ಹೊಂದುವುದು. ನಮ್ಮ ಕುಟುಂಬಗಳು ಜೀವೋದ್ಧಾರವನ್ನು ಹೊಂದಬೇಕಾದರೆ ಪ್ರಭು ಯೇಸು ನಮ್ಮ ಕುಟುಂಬದ ಆಧಾರ ಸ್ತಂಭವಾಗಬೇಕು. ಪ್ರಭು ಯೇಸುವಿನಲ್ಲಿ ನಮ್ಮ ವಿಶ್ವಾಸ ಆಳವಾಗಿರಬೇಕು. ನಾನು 2003ನೇ ಇಸ್ವಿಯಲ್ಲಿ ವಿಜಯ ಮಾತೆಯ ದೇವಾಲಯ ನಗರದಲ್ಲಿ ನಾನು ವಿಚಾರಣಾ ಗುರುವಾಗಿದ್ದೆ. ಆ ಸಂದರ್ಭದಲ್ಲಿ ಒಬ್ಬ ಸಹೋದರ ಮಂಗಳೂರಿನಿಂದ ನನಗೆ ಫೋನ್ ಮಾಡಿದ, ಫಾದರ್, ನನ್ನ ಕುಟುಂಬದಲ್ಲಿ ಒಂದು ದೊಡ್ಡ ತಾಪತ್ರಯ ಆಗಿದೆ. ಏನಪ್ಪ, ಏನಾಗಿದೆ? ನನ್ನ ತಂಗಿಯ ಮಗು, ಚಿಕ್ಕ ಮಗು, ಒಂದು 3 ವರ್ಷದ ಮಗು ಆಗಿರಬಹುದು ಅದು. ಆತ ಹೇಳಿದ, ಆ ಮಗುವಿಗೆ ಕ್ಯಾನ್ಸರ್ ಆಗಿದೆ. ತಕ್ಷಣ ಕ್ಯಾನ್ಸರ್ ಅನ್ನುವಾಗ ಏನಾಗುತ್ತೆ, ನಾನು ಆವಾಗ ಗುರುವಾಗಿ ಒಂದು 5 ವರ್ಷ ಆಗಿತ್ತು ಮಾತ್ರ. ನನ್ನ ಮನಸ್ಸಿನಲ್ಲಿ ಕ್ಯಾನ್ಸರ್ ಅಂತ ಮಾತು ಕೇಳುವಾಗಲೇ ಒಂಥರ ನನಗೂ ಭಯ ಸ್ಟಾರ್ಟ್ ಆಯಿತು. ಅವ್ರು ಹೇಳಿದ್ರು, ಫಾದರ್, ನಿಮ್ಮನ್ನು 2-3 ಕಡೆ ರೆಟ್ರೀಟಲ್ಲಿ ನಾನು ಬ್ರದರ್ ಜಾರ್ಜ್ ಒಟ್ಟಿಗೆ ನೋಡಿದೆ,
ನಿಮ್ಮ ನಂಬರ್ ಸಿಕ್ತು, ನಿಮಗೆ ಫೋನ್ ಹಾಯಿಸ್ತಾ ಇದ್ದೀನಿ ಫಾದರ್ ಅಂತೇಳಿ. ಆಯ್ತಪ್ಪ. ನಾನು ಹೇಳಿದೆ, ನೋಡು, ಇದು ಸ್ವಲ್ಪ ಕಷ್ಟಕರವಾದ ಕ್ಲಿಷ್ಟಕರವಾದ ವಿಷಯ. ಏಕೆಂದರೆ ನನ್ನ ಮನಸ್ಸಿನಲ್ಲಿ ಒಂದು ಕನ್ಫರ್ಮ್ ಆಗಿತ್ತು, ಏಕೆಂದರೆ ಕ್ಯಾನ್ಸರ್ ಗುಣವಾಗುವುದಿಲ್ಲ. ನೋಡಿ, ಮನುಷ್ಯ ಎಷ್ಟೇ ಓದಿರಬಹುದು, ಎಷ್ಟೇ ಆಧ್ಯಾತ್ಮಿಕವಾಗಿ ಬೆಳೆದಿರಬಹುದು, ಆದರೆ ಅವನ ಮನವರಿಕೆ ಕೆಲವು ಸರಿ ಸಂಶಯಕ್ಕೊಳಗಾದಾಗ, ವಿಶ್ವಾಸದಲ್ಲಿ ಸುನಾಮಿ ಬಂದಾಗ ಸಮಾಧಾನ ಕಳ್ಕೊಳ್ತೀವಿ, ಶಾಂತಿ ಕಳ್ಕೊಳ್ತೀವಿ, ಕೆಲವು ಸರಿ ವಿಶ್ವಾಸನೇ ಕಳ್ಕೊಳ್ತೀವಿ. ನಾನು ಅವನಿಗೆ ಹೇಳಿದ್ದೆ, ಏನು ಭಯಪಡಬೇಡ, ನಾವು ಪ್ರಾರ್ಥಿಸೋಣ, ಆದರೆ ನೀನು ಇದನ್ನು ಒಂದು ಸಮಾಧಾನವಾಗಿ ಸ್ವೀಕರಿಸು ಅಂತೇಳಿ ಒಂದು ಸ್ವಲ್ಪ ಸಂಶಯಭರಿತವಾಗಿ ಹೇಳಿ ನಾನು ಫೋನ್ ಕಟ್ ಮಾಡಿ ಇಟ್ಟೆ. ಪ್ರಾರ್ಥಿಸ್ತೀನಿ ಅಂದೆ. ಬೆಳಿಗ್ಗೆ ಅವನು ಫೋನ್ ಮಾಡ್ದ, ಫಾದರ್, ನಾನು ನಿಮಗೆ ಫೋನ್ ಮಾಡಿದ ಮೇಲೆ ಒಂದು 10:30 ಗಂಟೆಗೆ ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ಫೋನ್ ಮಾಡಿದೆ. ಅವರು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ಧ್ಯಾನಕೂಟಕ್ಕೆ ಹೋಗ್ತಿದ್ರಂತೆ. ಅವರು ಹೇಳಿದ್ರು, ನೋಡು, ಈ ಮಗು ಸಾಯೋಲ್ಲ, ಕಾರಣ ಅದು ಸಾಯುವ ವಯಸ್ಸು ಅಲ್ಲ. ನೀವು ಇಷ್ಟು ನಂಬು, ಯೇಸುವಿನಲ್ಲಿ ವಿಶ್ವಾಸವಿಡು. ಸತ್ತ ಲಾಜರನಿಗೆ ಜೀವ ಕೊಟ್ಟಿಲ್ವಾ? ಕುರುಡರಿಗೆ ಕಣ್ಣು ಕೊಟ್ಟಿಲ್ವಾ? ಕಿವುಡ್ರಿಗೆ ಆಲಿಸುವ ಶಕ್ತಿ ಕೊಟ್ಟಿಲ್ವಾ? 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದವನನ್ನು ಮುಟ್ಟಿಲ್ವಾ? 12 ವರ್ಷದ ರಕ್ತಸ್ರಾವ ಸ್ತ್ರೀಗೆ ಜೀವದಾನ ಸೌಖ್ಯ ಕೊಟ್ಟಿಲ್ವಾ? ಯಾಯಿರನ ಮಗಳಿಗೆ ಜೀವ ಕೊಟ್ಟಿಲ್ವಾ? ನೀನು ವಿಶ್ವಾಸವಿಡು. ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಅಂತೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಕಮಾಂಡ್ ಮಾಡಿದ್ರು ಫಾದರ್. ನನಗೊಂದು ಧೈರ್ಯ ಬಂತು, ಫಾದರ್, ನನ್ನ ಮಗು ಸಾಯುವುದಿಲ್ಲ. ಒಬ್ಬ ಗುರುವಾಗಿ ನನಗೆ ನಾಚಿಕೆ ಆಯಿತು. ನನ್ನ ಮನವರಿಕೆ ಎಲ್ಲಿದೆ? 9 ವರ್ಷ ಓದಿ ದೇವರ ವಾಕ್ಯ ಮನನ ಮಾಡಿ ಅದನ್ನು ಹೇಳುವಾಗ ನಾನು ಸಂಶಯ ಪಡಬಾರದಿತ್ತು. ಅದನ್ನೇ ಈ ಸಹೋದರ 9 ವರ್ಷ ಓದಲಿಲ್ಲ, ಆದರೂ ದೇವರ ಸ್ಪರ್ಶದಿಂದ, ಯೇಸು ಸ್ಪರ್ಶದಿಂದ, ಆ ಯೇಸುವಿನ ವಾಕ್ಯಗಳ ಶಕ್ತಿ, ಯೇಸುವಿನ ವಾಕ್ಯಗಳಲ್ಲಿನ ವಿಶ್ವಾಸವನ್ನು ಮನಗಂಡು ಹೇಳಿದ ಮಾತು ಆ ದಿನ ನನಗೆ ಪಾಠವಾಯಿತು. ಅಂದಿನಿಂದ ನನ್ನ ಪ್ರಾರ್ಥನಾ ಲಹರಿ ಬದಲಾಯಿತು, ನನ್ನ ವಿಶ್ವಾಸದ ಆ ಒಂದು ಮಾದರಿ ಬದಲಾಯಿತು. ಕಾರಣ ಯೇಸುವಿನಲ್ಲಿ ಎಲ್ಲ ಸಾಧ್ಯ ಎಂಬ ಮನವರಿಕೆ ನನಗಾಯಿತು. ಬ್ರದರ್ ಹೇಳಿದ ಪ್ರಕಾರ ಆ ಹುಡುಗ ಕಿಮೋಥೆರಪಿ ಮಾಡಿದ್ರು. ಯಾಕೆಂದ್ರೆ ಆಸ್ಪತ್ರೆಗೆ ಹೋಗುವುದು ತಪ್ಪಲ್ಲ, ವೈದ್ಯರನ್ನು ಭೇಟಿ ಮಾಡುವುದು ತಪ್ಪಲ್ಲ. ಪ್ರಾರ್ಥನೆಗೂ ಬಂದ್ರು. ಪ್ರತಿನಿತ್ಯ ಅವರ ಮನೆಯಲ್ಲಿ ಪ್ರಾರ್ಥನೆ ಆರಂಭವಾಯಿತು. ಆ ಮಗು ಅದ್ಭುತಕರವಾಗಿ ಬದುಕುಳಿಯಿತು. ಆ ಮಗುವನ್ನು ತಂದು ಆ ಧ್ಯಾನದಲ್ಲಿ ಆ ಸಹೋದರ ಸಾಕ್ಷಿ ಕೊಟ್ಟ. ಇವತ್ತು ಮಗು ಡಿಗ್ರಿ ಮಾಡಿ ಪಾಸಾಗಿ ತನ್ನ ಲೋಕದಲ್ಲಿ ಕೆಲಸ ಮಾಡ್ತಾ ಇದೆ, ಪ್ರಾರ್ಥಿಸ್ತಾ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವಾಗ ನಮ್ಮ ವಿಶ್ವಾಸ ಅಲುಗಾಡುತ್ತೆ, ಯಾವಾಗ ವಿಶ್ವಾಸದಲ್ಲಿ ಸುನಾಮಿ ಬರುತ್ತೆ, ಕುಟುಂಬ ಅಲುಗಾಡುತ್ತೆ, ಕುಟುಂಬ ಮುರಿದೋಗುತ್ತೆ, ಪತಿ ಪತ್ನಿಯರು ಮುರಿದೋಗ್ತಾರೆ. ಇವತ್ತು ಅತಿ ಅಗತ್ಯವಾಗಿ ಬೇಕಾದುದು ವಿಶ್ವಾಸ, ಪ್ರಭು ಯೇಸುವಿನಲ್ಲಿನ ವಿಶ್ವಾಸ. ಅದನ್ನೇ ಸಂತ ಪೌಲರು ಈ ಮಾತುಗಳನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಆ ಜೈಲಿನ ಅಧಿಕಾರಿಗೆ, ಆ ಸೆರೆಮನೆಯ ಅಧಿಕಾರಿಗೆ. ಏಕೆಂದರೆ ಸೆರೆಮನೆಯ ಅಧಿಕಾರಿ ಅದ್ಭುತ ನೋಡಿದ, ಆ ವಿಶ್ವಾಸದ ಅದ್ಭುತ, ಅಲ್ಲಿಯ ಒಂದು ಶ್ರೇಷ್ಠವಾದ ದೇವರ ವಾಕ್ಯದ ಶಕ್ತಿ, ಯೇಸುವಿನ ಅದ್ಭುತ. ಅದಕ್ಕೆ ಅವನು ಭಯಪಟ್ಟು ಅವರನ್ನು ಮನೆಗೆ ಕರೆದು ಅವರ ಗಾಯಗಳನ್ನು ಒರೆಸಿದ. ಆದರೆ ನಿಜವಾಗಿ ಗಾಯಗೊಂಡವನು ಪೌಲ ಅಲ್ಲ, ನಿಜವಾಗಿ ಗಾಯಗೊಂಡವನು ಸೆರೆಮನೆಯ ಅಧಿಕಾರಿ, ಅವನ ಕುಟುಂಬ. ಇವತ್ತು ನಾವು ಯೋಚನೆ ಮಾಡ್ತೀವಿ, ಯೇಸುವಿನ ಗಾಯಗಳನ್ನು ಕಂಡು ಅಳ್ತಾ ಇದ್ದೀವಿ. ಅಳಬೇಕಾಗಿಲ್ಲ ಜೆರುಸಲೇಮಿನ ಕುವರಿಯರೇ, ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಅಳಿರಿ, ನಿಮ್ಮ ಮಕ್ಕಳಿಗಾಗಿ ಅಳಿರಿ ಅಂತ ಹೇಳ್ತಾ ಇದ್ದಾರೆ. ಪತಿ ಪತ್ನಿಯರು ಅಳಬೇಕು. ನಿಮ್ಮ ಜೀವನ ಆ ಪ್ರಾರ್ಥನೆ ವಿಶ್ವಾಸದಲ್ಲಿ ಇಲ್ಲ ಅಲ್ವಾ, ಅದಕ್ಕಾಗಿ ಅಳಬೇಕು. ಯೇಸುವಿಗಾಗಿ ನಾವು ಅಳಬೇಕಾಗಿಲ್ಲ. ಆತ್ಮೀಯರೇ, ಇವತ್ತು ಕುಟುಂಬಗಳಲ್ಲಿ ಸಮಾಧಾನ ಅತಿ ಪ್ರಮುಖವಾಗಿ ಬೇಕಾಗಿದೆ. ಎಷ್ಟೋ ಕುಟುಂಬಗಳು ಇವತ್ತು ಅನೈತಿಕತೆಯ ತಾಣವಾಗ್ತಾ ಇವೆ. ಒಂದು ಕುಟುಂಬ ಕೆಲವು ವರ್ಷಗಳ ಹಿಂದೆ ಒಬ್ಳು ಸಹೋದರಿ ಪ್ರತಿ ರೆಟ್ರೀಟಿಗೆ ಬಂದು ಆಕೆ ಮಂಡಿಯೂರಿ ಅಳುವುದು, ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ, ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ. ನನಗೆ ಏನಾಗಿದೆ ನಿನ್ನ ಗಂಡನಿಗೆ? ಅವನು ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಗಲ್ಫಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಫಾದರ್. ನನಗೆ 3 ಮಂದಿ ಹೆಣ್ಮಕ್ಳು, ಅವನು ದುಡ್ಡು ಕಳಿಸೋಲ್ಲ, ಅವನು ಬರದೆ ಅನೇಕ ವರ್ಷಗಳೇ ಆಗಿ ಹೋಯಿತು. ಬಂದ್ರು 1 ದಿನ ಇರ್ತಾನೆ ಹೋಗ್ತಾನೆ. ಯಾರೋ ನನಗೆ ಹೇಳಿದ್ರು, ಅಲ್ಲೂ ಕೂಡ ಅವನಿಗೊಬ್ಳು ಇಟ್ಕೊಂಡಿದ್ದಾನೆ, ಇಲ್ಲಿ ಕಟ್ಕೊಂಡವಳು ನಾನಿದ್ದೀನಿ, ಅನೈತಿಕ ಜೀವನ ಜೀವಿಸ್ತಾ ಇದ್ದಾನೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಆದರೆ ಈ ಸಹೋದರಿಗೆ ಅಗಾಧ ವಿಶ್ವಾಸ. ಯಾವ ಧ್ಯಾನಕೂಟದಲ್ಲೂ ಬಂದರೂ ಆರಾಧನೆಯಲ್ಲಿ ಪ್ರಾರ್ಥಿಸ್ತಾಳೆ, ಕಣ್ಣೀರಿನಿಂದ ಪ್ರಾರ್ಥಿಸ್ತಾಳೆ.
ಸುಮಾರು 20 ವರುಷಗಳ ಕಾಲ ಆಕೆ ಪ್ರಾರ್ಥಿಸಿದ್ಲು. ಒಂದು ಬಾರಿ ಆತ ಊರಿಗೆ ಬಂದಾಗ ಆತನನ್ನು ಕರ್ಕೊಂಡು ಬಂದು ಆಕೆ ನಾವು ಧ್ಯಾನ ಕೊಡುವ ಸ್ಥಳಕ್ಕೆ ಬಂದು ಎಷ್ಟೇ ಹೇಳಿದ್ರು, ಫಾದರ್, ನಾನು ನನ್ನ ಪತಿಯನ್ನು ಕ್ಷಮಿಸುತ್ತೇನೆ, ಪ್ರೀತಿಸುತ್ತೇನೆ. ಕಾರಣ ನನ್ನ ಕುಟುಂಬ ಜೀವನ ಸಮಾಧಾನದ ಜೀವನವಾಗಬೇಕು. ಯೇಸುವಿನಲ್ಲಿ ವಿಶ್ವಾಸ ಕೇವಲ ನನ್ನ ಚರ್ಮದ ಮೇಲೆ ಅಲ್ಲ. ನನಗೆ 3 ಹೆಣ್ಣು ಮಕ್ಕಳಿದ್ದಾರೆ, ಬೆಳೆದಿದ್ದಾರೆ, ಮದುವೆಗೆ ನಿಂತಿದ್ದಾರೆ. ಆದರೆ ಇವರು ಕುಡಿದು ಗುಟ್ಕಾ ತಿಂದು ತನ್ನ ಜೀವನ ಹಾಳು ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಆತನಿಗೆ ನಾನೊಂದು ಮಾತು ಹೇಳಿದೆ, ಆಕೆ ನೀನು ಈ ಸ್ಥಿತಿಯಲ್ಲಿ ಇದ್ದರೂ ಆಕೆಯ ವಿವಾಹ ಜೀವನದಲ್ಲಿನ ವಿಶ್ವಾಸ ನೋಡು, ಪ್ರಭು ಯೇಸುವಲ್ಲಿನ ವಿಶ್ವಾಸ ನೋಡು. ಅಂತ ವಿಶ್ವಾಸವುಳ್ಳ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾಳೆ ಅಲ್ವಾ, ಆಕೆಯ ಕಾಲು ತೊಳೆದು ನೀರು ಕುಡಿಯಬೇಕು ನೀನು. ನನ್ನ ತಲೆ ಮೇಲೆ ಕೈ ಇಟ್ಟು ಅವನಿಗಾಗಿ, ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಅವನು ಗುಟ್ಕಾ ತಿನ್ನುವುದು ಬಿಟ್ಟ, ಕುಡಿಯುವುದು ಬಿಟ್ಟ, ಮಕ್ಕಳು ಸೆಟ್ಲ್ ಆದ್ರು. ಇವತ್ತೂ ಕೂಡ ಧ್ಯಾನಕೂಟ ಕೊಡಲು ಹೋಗ್ತಿರುವಾಗ ಆ ವ್ಯಕ್ತಿ, ಆ ಸಹೋದರಿ ಬರ್ತಾರೆ. ಅವ್ರು ಒಂದೇ ಹೇಳ್ತಾರೆ, ಫಾದರ್ ಥ್ಯಾಂಕ್ಸ್. ನಾನು ಹೇಳಿದೆ, ಥ್ಯಾಂಕ್ಸ್ ಅಲ್ಲ, ನಾನು ಕೇವಲ ಒಂದು ಸಾಧನ. ನಿಮ್ಮ ಕುಟುಂಬಕ್ಕೆ ಒಳಿತಾದರೆ ಅದು ದೇವರ ಆಶೀರ್ವಾದ, ಪ್ರಭು ಯೇಸುವಿನಲ್ಲಿನ ವಿಶ್ವಾಸ, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಹೊಂದುವರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಶ್ವಾಸ ಕುಟುಂಬದಲ್ಲಿ ಬರುವುದು ಇದು ತಂದೆ ತಾಯಿಗೆ ಶ್ರೇಷ್ಠವಾದ ಒಂದು ದೇವರು ಕೊಟ್ಟ ಕಾರ್ಯ. ಈ ಪತಿ ಪತ್ನಿಯಾಗಿ ಬರ್ತೀರಲ್ವಾ, ನೀವು ತಂದೆ ತಾಯಿಯಾಗಿ ಆಗ್ತೀರಲ್ವಾ, ಆ ಮಕ್ಕಳಿಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ, ಅಲ್ಲಿಂದ ಅವರಿಗೆ ಪ್ರಾರ್ಥನೆ, ದೇವರ ವಾಕ್ಯ, ಅಲ್ಲಿ ವಿಶ್ವಾಸದ ಬೀಜ ಬಿತ್ತಿದಾಗ, ಅದನ್ನು ಬಿತ್ತಬೇಕಾದ್ರೆ ಮೊದಲು ನಿಮ್ಮಲ್ಲಿ ವಿಶ್ವಾಸದ ಬೀಜ ಇರಬೇಕು. ಆ ವಿಶ್ವಾಸದ ಬೀಜ ಯೇಸು. ಆ ಯೇಸು ನಮ್ಮಲ್ಲಿ ಮೊಳಕೆ ಒಡೆದಾಗ, ಬೆಳೆದಾಗ ನಮ್ಮ ಕುಟುಂಬಗಳು ಅಭಿವೃದ್ಧಿ ಹೊಂದುತ್ತವೆ, ಅಭಿಷೇಕ ಹೊಂದುತ್ತವೆ. ಮಾತ್ರವಲ್ಲ, ಸಮಾಧಾನದ ತಾಣವಾಗುತ್ತವೆ. ನಾವೆಲ್ಲೂ ಹೋದ್ರು ನೋಡಿದವರೆಲ್ಲರೂ ನಮ್ಮನ್ನು ಹೇಳ್ತಾರೆ, ನೋಡಿ ಈ ಕುಟುಂಬ ನೋಡ್ರಿ, ಹೆಸರೆತ್ತಿ ಹೇಳ್ತಾ ಇದ್ದಾರೆ, ಈ ಕುಟುಂಬಗಳನ್ನು ನೋಡ್ರಿ. ಇವತ್ತು ನೀವು ಕೂಡ ಈ ಧ್ಯಾನವನ್ನು ಅಥವಾ ಈ ಒಂದು ನನ್ನ ಪ್ರಬೋಧನೆಯನ್ನು ಆಲಿಸುವ ನೀವು ಕೂಡ ಆಲಿಸಿದಿರಬಹುದು. ಕೆಲವು ಕುಟುಂಬಗಳು ನೋಡಿ, ಅಂಥ ಕುಟುಂಬ ಇರಬೇಕು ನಮ್ಮ ಧರ್ಮ ಕೇಂದ್ರದಲ್ಲಿ, ಅಂಥ ಕುಟುಂಬ ಇರಬೇಕು ನಮ್ಮ ಧರ್ಮಕ್ಷೇತ್ರದಲ್ಲಿ, ಅಂಥ ಕುಟುಂಬ ಇರಬೇಕು ನಮ್ಮ ಸಂಬಂಧಿಕರಲ್ಲಿ. ಕಾರಣ ಆ ಕುಟುಂಬದಲ್ಲಿ ಸಮಾಧಾನ, ವಿಶ್ವಾಸ, ಪ್ರಾರ್ಥನೆ ಎಲ್ಲ ಇದೆ. ಫೌಂಡೇಶನ್ ಆ ಕುಟುಂಬದ್ದು ಪ್ರಭು ಯೇಸು. ಅದಕ್ಕೆ ಪೌಲರು ಹೇಳಿದ್ರು, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು. ನನಗೆ ಇನ್ನೊಂದು ಘಟನೆ ನೆನಪಿಗೆ ಬರ್ತಾ ಇದೆ. ನಾನು ಒಂದು ಕಡೆ ಧ್ಯಾನಕೂಟ ಕೊಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಳು ಸಹೋದರಿ ಸುಮಾರು 10 ಗಂಟೆಗೆ ಧ್ಯಾನಕೂಟ ಮುಗಿಯಿತು. ರಾತ್ರಿ 11 ಗಂಟೆಗೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು, ತಮ್ಮ ಮಗನನ್ನು ಕರ್ಕೊಂಡು, ಉದ್ದ ಕೂದಲು ಕರ್ಕೊಂಡು ಬಂದಾಗ ಒಳಗಡೆ ಬಂದರು. ಎಲ್ಲ ಮುಗಿಸಿ ನಾನು ಊಟ ಮಾಡ್ಲಿಕ್ಕೆ ಹೋಗೋಣ ಅನ್ನುವಾಗ ಅಷ್ಟರಲ್ಲಿ ಆ ಸಹೋದರಿ ಬಂದ್ಬಿಟ್ಲು. ನಾನು ಪ್ರಾರ್ಥನೆ ಮಾಡಿ ಕಳಿಸೋಣ, ಯಾಕಂದ್ರೆ ಅದು ಕುಟುಂಬ ಸಮಸ್ಯೆ. ಆಕೆಗೆ ತನ್ನ ಮಗ ಒಳ್ಳೆಯವನಾಗಬೇಕು, ವಿಶ್ವಾಸಕ್ಕೆ ಬರಬೇಕು. ನಾನು ಕರ್ಕೊಂಡು ಮಾತನಾಡ್ತಿರುವಾಗ ನನಗೆ ಸ್ವಲ್ಪ ಸ್ಮೋಕಿಂಗ್ ಸ್ಮೆಲ್ ಬಂತು. ನಾನು ಹೇಳಿದೆ, ನೀನು ಸಿಗರೇಟ್ ಕುಡಿತೀಯಾ? ಹೌದು, ನಾನು ಸಿಗರೇಟ್ ಸೇರ್ತೀನಿ ಫಾದರ್. ತಕ್ಷಣ ಮಮ್ಮಿಗೆ ಗೊತ್ತಿರಲಿಲ್ಲ ಅವನು ಸಿಗರೇಟ್ ಸೇರ್ತಾನೆ ಅಂತೇಳಿ. ಮಮ್ಮಿ ಸಡನ್ ಆಗಿ ರೈಸ್ ಆಗಿಬಿಟ್ರು, ಬೈಯಲು ಆರಂಭ ಮಾಡಿದ್ಲು. ನಾನು ಮಮ್ಮಿಯನ್ನು ಹೊರಗಡೆ ಕಳಿಸಿ ಇವನಿಗೆ ಕೇಳಿದೆ, ಸಿಗರೇಟ್ ನೀನು ಸೇರ್ತೀಯಲ್ಲ? ಹೌದು ಫಾದರ್. ನೀನು ತುಂಬ ಸಿನ್ಸಿಯರ್ ಕಾಣೋ ಅಂದೆ. ಯಾಕೆ ಫಾದರ್ ಅಂದ. ಹೆಂಗ್ ಗೊತ್ತಾಯ್ತು? ನೋಡಿ, ನಾನು ನಿನ್ನ ಹತ್ರ ಕೇಳುವಾಗ ನೀನು ಸುಳ್ಳು ಹೇಳಲಿಲ್ಲ. ಹೌದು ಫಾದರ್, ಇದು ನನ್ನ ವೀಕ್ನೆಸ್. ತಕ್ಷಣ ನಾನು ಅವನಿಗೆ ಕೆಲವು ಪ್ರಶ್ನೆ ಕೇಳಿದೆ. ನೀನು ಚರ್ಚ್ಗೆ ಹೋಗ್ತೀಯಾ, ಬೈಬಲ್ ಓದ್ತೀಯಾ, ಪ್ರಾರ್ಥನೆ ಮಾಡ್ತೀಯಾ? ಅವನು ಹೇಳಿದ, ಫಾದರ್ ಅದರಲ್ಲಿ ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲ ಫಾದರ್. ನಾನು ಹೇಳಿದೆ, ಇಂಟ್ರೆಸ್ಟ್ ಇಲ್ಲದಿದ್ರೆ ಮಾಡಿ ಏನು ಪ್ರಯೋಜನ ಇಲ್ಲ. ಧ್ಯಾನಕೂಟಗಳು, ಪ್ರಾರ್ಥನೆ, ಜಪಸರ ಯಾವುದು ಅವನಿಗೆ ಬೇಡ. ಯಾಕೆಂದ್ರೆ ಕುಟುಂಬದಿಂದಲೇ ಬಂದಿಲ್ಲ, ಅಥವಾ ಕುಟುಂಬದಲ್ಲಿ ಬಂದಿದ್ರು ಯೌವನಸ್ಥನಾಗಿರುವಾಗ ಆತ ಈ ಲೋಕದ ಆಶೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಎಲ್ಲ ಕಳ್ಕೊಂಡಿರ್ಬೋದು. ಹೆಚ್ಚಾಗಿ ಮಕ್ಕಳು ಏನ್ ಮಾಡ್ತಾರೆ, ಈ PUC ಡಿಗ್ರಿಗೆ ಹೋಗುವಾಗ ಆ ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಶಿಥಿಲವಾಗುತ್ತೆ. ಅವರು ಲೋಕವನ್ನು ನೋಡ್ತಾರೆ, ದುಶ್ಚಟ ದುರ್ಗುಣಗಳಲ್ಲಿ ಬಲಿಯಾಗ್ತಾರೆ, ವಿಶ್ವಾಸ ಕಳ್ಕೊಳ್ತಾರೆ, ಸಮಾಧಾನ ಕಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಮಗನನ್ನು ಕರ್ಕೊಂಡು ತಾಯಿ ಬಂದಿದ್ದಾರೆ. ನಾನು ಅವನಿಗೆ ಹೇಳುವಾಗ ಅವನು ಹೇಳಿದ, ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ, ಪ್ರಾರ್ಥನೆ, ಬೈಬಲಲ್ಲಿ, ಜಪಸರದಲ್ಲಿ ಯಾವುದರಲ್ಲೂ ಇಂಟ್ರೆಸ್ಟ್, ಸ್ಪಿರಿಚುವಾಲಿಟಿ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ಇಂಟ್ರೆಸ್ಟ್ ಇಲ್ಲ. ತದನಂತರ ನಾನು ಕೇಳಿದೆ, ಏನು ಮಾಡ್ತಾ ಇದ್ದೆ? ಅವನು ಹೇಳಿದ, ನಾನು ಒಬ್ಬ ಒಳ್ಳೆ ಮ್ಯೂಸಿಷಿಯನ್, ಒಳ್ಳೆ ಸಿಂಗರ್, ನಾನು ಕಾನ್ಸರ್ಟ್ಸ್, ದೊಡ್ಡ ದೊಡ್ಡ ಈ ಹಾಡುಗಳ ರಸಮಂಜರಿ ಕಾರ್ಯಕ್ರಮಗಳು ನಾನು ಮಾಡ್ತಾ ಇದ್ದೀನಿ. ನಾನು ಹೇಳಿದೆ, ವೆರಿ ಗುಡ್, ಟ್ಯಾಲೆಂಟೆಡ್, ದೇವ್ರು ನಿನ್ನ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ತದನಂತರ ನಾನು ಅವನಿಗೆ ಕೇಳಿದೆ, ನಾನು ನಿನಗೆ ಬಗ್ಗೆ ಪ್ರೇಯರ್ ಮಾಡಲಾ?
ಅವನೇ ಪ್ರೇಯರ್ನ ಅಗತ್ಯ ಇಲ್ಲ ಫಾದರ್. ನಾನು ಅಗತ್ಯ ಇಲ್ಲದಿದ್ರೆ ಪ್ರೇಯರ್ ಮಾಡಿ ಪ್ರಯೋಜನ ಇಲ್ಲ. ನಾನು ಕೊನೆಯದಾಗಿ ಅವನಿಗೆ ಒಂದು ಪ್ರಶ್ನೆ ಕೇಳಿದೆ, ನಿನ್ನ ಜೀವನದಲ್ಲಿ ಏನೋ ತುಂಬ ದುಃಖ ಕಂಡ ಹಾಗೆ ಕಾಣ್ತಾ ಇದೆ, ನೀನು ಯಾರನ್ನಾದರೂ ಪ್ರೀತಿಸ್ತೀಯಾ? ತಕ್ಷಣ ಅವನ ಕಣ್ಣಲ್ಲಿ ಕಣ್ಣೀರು ಬಂತು. ಯವನಸ್ಥ ಪ್ರೀತಿಸ್ತಿದ್ದ ಒಂದು ಹುಡುಗಿಯನ್ನು 6 ತಿಂಗಳಿಂದ ಕೈ ಬಿಟ್ಟು ಓಡಿ ಹೋಗಿದ್ದಾಳೆ. ದುಃಖದ ಭಾರವನಲ್ಲಿದೆ, ಏನ್ ಮಾಡಬೇಕು ಅವನಿಗೆ ಗೊತ್ತಿಲ್ಲ. ಅವಳಲ್ಲಿ ವಿಶ್ವಾಸ ಕಳ್ಕೊಂಡಿದ್ದ, ದೇವರಲ್ಲಿ ವಿಶ್ವಾಸ ಕಳ್ಕೊಂಡಿದ್ದ, ಅಪ್ಪ ಅಮ್ಮನಲ್ಲಿ ವಿಶ್ವಾಸ ಕಳ್ಕೊಂಡಿದ್ದ, ತನ್ನಲ್ಲೇ ವಿಶ್ವಾಸ ಕಳ್ಕೊಂಡಿದ್ದ. ಎಲ್ಲಿದೆ ಸಮಾಧಾನ, ಎಲ್ಲಿದೆ ಶಾಂತಿ? ಆವಾಗ ನಾನು ಅವನಿಗೊಂದು ಮಾತು ಕೇಳಿದೆ, ಅವಳಿಗಾಗಿ ನಾನು ಪ್ರಾರ್ಥನೆ ಮಾಡಲ್ಲ. ಮಾಡಿ ಫಾದರ್ ಅಂದ. ಮಂಡಿ ಹಾಕದ, ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ. ನೋಡಿ, ಪ್ರಾರ್ಥನೆ ಅದ್ಭುತ ಶಕ್ತಿ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ಜೀವೋದ್ಧಾರ ಹೊಂದುವುದು. ಒಂದೊಂದು ಕ್ಷಣಗಳು, ಒಂದೊಂದು ನಿಮಿಷಗಳು ನಮಗೆ ದೇವರು ಇನ್ನೊಬ್ಬರ ಜೀವೋದ್ಧಾರಕ್ಕಾಗಿ ಕೆಲಸ ಮಾಡಲು ಕೊಟ್ಟಿದ್ದಾರೆ. ಒಂದೊಂದು ಕುಟುಂಬಗಳನ್ನು ರಕ್ಷಿಸಲು ಕೊಟ್ಟಿದ್ದಾರೆ. ಒಂದೊಂದು ಯುವಕ ಯುವತಿಯನ್ನು ರಕ್ಷಿಸಲು ಕೊಟ್ಟಿದ್ದಾರೆ. ಒಂದೊಂದು ನಿಮಿಷಗಳು, ಕ್ಷಣಗಳು ನಾನು ನೀವು ಹಾಳು ಮಾಡಿಕೊಳ್ಳುವಂಥ ಕ್ಷಣಗಳಲ್ಲ, ರಕ್ಷಣೆಯ ಕ್ಷಣಗಳಾಗಿವೆ ಪ್ರಿಯರೇ. ಅದನ್ನು ನಾವು ದೂರ ಮಾಡಬಾರ್ದು. ನಾನು ಅವನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ. ಯೇಸು ಹೇಳಿದ್ದಾರೆ, ಹೋಗಿರಿ ಪ್ರಾರ್ಥನೆ ಮಾಡ್ರಿ. ನೀವು ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಸೌಖ್ಯ ಹೊಂದುವುದು. ಅವನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಒಂದು 10 ನಿಮಿಷ ಪ್ರೇಯರ್ ಮಾಡಿದೆ. ಕಣ್ಣಲ್ಲಿ ಧಾರಾಕಾರ ನೀರು ಹರಿತಾ ಇತ್ತು. ಒಳಗಡೆಯ ದುಃಖ ಹೊರಗಡೆ ಬಂದಿತ್ತು. ಏನೋ ಒಂದು ಸಮಾಧಾನ ಅವನ ಮುಖದಲ್ಲಿ ನಾನು ನೋಡಿದೆ. ಅಪ್ಪಿ ಹಿಡಿದು ಅವನಿಗೆ ಹೇಳಿದೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಕಣೋ, ಹೆದರಬೇಡ, ನಾನಿದ್ದೀನಿ, ಯೇಸು ಇದ್ದಾರೆ ಅಂದೆ. ಅಷ್ಟೇ. ಅವನು ಒಂದೇ ಒಂದು ಮಾತು ಹೇಳಿದ, ಥ್ಯಾಂಕ್ ಯು ಫಾದರ್. ಅವರ ತಾಯಿಯನ್ನು ಕರೆದು ಹೇಳಿದೆ, ಮಗನಿಗೆ ಡಿಸ್ಟರ್ಬ್ ಮಾಡಬೇಡ, ಈ ಮಗನನ್ನು ಕರ್ಕೊಂಡು ಹೋಗು, ಇವತ್ತಿನಿಂದ ಅವನಿಗೆ ಪ್ರಾರ್ಥಿಸು, ವಿಶ್ವಾಸದಲ್ಲಿ ನೀನು ಪ್ರಾರ್ಥಿಸು. ತಾಯಿ ಪ್ರಾರ್ಥನೆ ಮಾಡಲು ಆರಂಭ ಮಾಡಿದ್ಲು. ಪ್ರಾರ್ಥನೆ ಆರಂಭ ಮಾಡಿದ್ಲು ಮನೆಯಲ್ಲಿ. ಮಗನಿಗೆ ಏನ್ ಬೇಕು ಅದೆಲ್ಲ ಮಾಡಿಕೊಟ್ಲು. ಏಕೆಂದ್ರೆ ತಾಯಿಯ ವಟ ಬದಲಾಯಿತು. ಕೆಲವು ಸರಿ ತಂದೆ ತಾಯಿಗಳು ಕೂಡ ಬದಲಾಗಬೇಕು. ಆ ಮಕ್ಕಳನ್ನು ಪ್ರೀತಿಸಬೇಕು, ಆ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ನೀವು ಎಷ್ಟು ವಟ ಅಂತೀರಿ, ಆ ಮಕ್ಕಳು ವಿಶ್ವಾಸಕ್ಕೆ ಬರೋಲ್ಲ, ಅವರಿಗೂ ಸಮಾಧಾನ ಸಿಗೋಲ್ಲ, ನಿಮಗೂ ಸಮಾಧಾನ ಇರೋಲ್ಲ. ಅಲ್ಲಿ ಬಿಡುಗಡೆ ಇಲ್ಲ, ಅಲ್ಲಿ ಮುಳುಗಡೆ, ಮತ್ತೆ ಅಲ್ಲಿ ತಟಸ್ಥ ನಿಲುಗಡೆ ಮಾತ್ರ ಇರುತ್ತೆ. ಇವತ್ತು ಬಿಡುಗಡೆ ಬೇಕಾ? ಯೇಸುವಿನಲ್ಲಿ ವಿಶ್ವಾಸವಿಡಿ ತಂದೆ ತಾಯಂದಿರೇ, ಪತಿ ಪತ್ನಿಯರೇ, ಯೇಸುವಿನಲ್ಲಿ ದಾಂಪತ್ಯ ಜೀವನದಲ್ಲಿ ವಿಶ್ವಾಸವಿಡಿ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾನು ಪ್ರೇಯರ್ ಮಾಡುವುದು ನನ್ನ ಕೆಲಸ. ಪ್ರಾರ್ಥನೆ ಮಾಡಿ ನಾನು ಬಂದೆ. ಅದೆಷ್ಟೋ ಕುಟುಂಬಗಳಿಗೆ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅದೆಷ್ಟೋ ಕುಟುಂಬಗಳನ್ನು ದೇವರು ಸ್ಪರ್ಶಿಸಿದ್ದಾರೆ. ಅವರು ಮಾಡೇ ಮಾಡ್ತಾರೆ. ನಮ್ಮ ಕಾರ್ಯ ನಾವು ಮಾಡಿದಾಗ ದೇವರ ಕಾರ್ಯ ದೇವರು ಮಾಡೇ ಮಾಡ್ತಾರೆ. ಕುಟುಂಬಗಳನ್ನು ರಕ್ಷಿಸುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಒಂದು 2-3 ವರ್ಷಗಳ ನಂತರ ನಾನು ಆ ಸ್ಥಳಕ್ಕೆ ವಾಪಸ್ ಹೋದೆ. ಬಲಿಪೂಜೆ ಆ ದಿವಸ 9 ಗಂಟೆಗಿತ್ತು. ಬಲಿಪೂಜೆ ಅರ್ಪಿಸಿ ಸಕ್ರೆಸ್ಟಿಗೆ ಬಂದಾಗ ಒಬ್ಬ ಸಹೋದರ ಓಡಿ ಬಂದು ಹೇಳಿದ, ಫಾದರ್ ಪ್ರೈಸ್ ದ ಲಾರ್ಡ್ ಅಂದ. ನಾನು ಹೇಳಿದೆ, ಯಾರಪ್ಪ ನೀನು? ಫಾದರ್ ಪರಿಚಯ ಸಿಕ್ಕಿಲ್ವಾ? ಸುಮಾರು 3 ವರ್ಷಗಳ ಹಿಂದೆ ರಾತ್ರಿ 11 ಗಂಟೆಗೆ ತಾಯಿ ಕರ್ಕೊಂಡು ಬಂದ್ರಲ್ವಾ ಫಾದರ್? ಹೌದು, ನೀನೇನಪ್ಪ? ಹೌದು ಫಾದರ್. ಇವತ್ತೇನ್ ಮಾಡ್ತಾ ಇದ್ದೀಯಾ? ಚರ್ಚಿನ ಕಾಯರ್ ಲೀಡ್ ಮಾಡ್ತಾ ಇದ್ದೀನಿ. ನಾನು ಬೈಬಲ್ ಯೂತ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀನಿ ಚರ್ಚಲ್ಲಿ. ಸುಮಾರು 50ರಿಂದ 60 ಮಂದಿ ಪ್ರತಿ ಭಾನುವಾರ ನಾವು ಜೊತೆ ಸೇರಿ ಪ್ರಾರ್ಥಿಸ್ತೀವಿ. ಈ ಥರ ಯುವ ಜನರನ್ನು ನಾನು ಯೇಸುವೆಡೆಗೆ ತರ್ತಾ ಇದ್ದೀನಿ. ನನ್ನ ಮಮ್ಮಿ ಡ್ಯಾಡಿ ತುಂಬಾ ಸಂತೋಷ ಭರಿತವಾಗಿದ್ದಾರೆ. ನಮ್ಮ ಕುಟುಂಬ ವಿಶ್ವಾಸ ಭರಿತವಾಗಿದೆ. ಅವನು ಹೇಳಿದ, ಫಾದರ್ ಥ್ಯಾಂಕ್ ಯು ಫಾದರ್. ಆತ್ಮೀಯರೇ, ನಮ್ಮ ಒಂದು ಮಾತು, ವಿಶ್ವಾಸದ ಮಾತು, ಧೈರ್ಯದ ಮಾತು ಎಷ್ಟೋ ಕುಟುಂಬಗಳನ್ನು ರಕ್ಷಿಸಬಹುದು. ನನ್ನೊಬ್ರು ಸಹಪಾಠಿ, ಒಬ್ರು ಗುರು, ಫ್ರೆಂಡ್ ಗುರು ಫಾದರ್ ಒಂದು ಮಾತು ಹೇಳಿದ್ದು ನನಗೆ ಇನ್ನೂ ನೆನಪಿಗಿದೆ. ಅದು ಇನ್ನೂ ನನಗೆ ಕಾಡ್ತಾ ಇದೆ. ಒಂದು ದಿನ 6 ಗಂಟೆಗೆ ಬಲಿಪೂಜೆ ಅಂತೆ, ಸಾಯಂಕಾಲ 5:45 ಗಂಟೆಗೆ ಯಾರೋ ಒಬ್ರು ಸಹೋದರಿ ಡೋರ್ ಹತ್ರ ಇದ್ರಂತೆ. ತುಂಬಾ ಜನ ಇದ್ರು, ಫಾದರ್ ಕೂಡ ಬ್ಯುಸಿ ಇದ್ರು. ಯಾಕಂದ್ರೆ 6 ಗಂಟೆ ಪೂಜೆಗೆ ಹೋಗ್ಲೇಬೇಕು. ನೋಡಿದ್ರು, ನೀನ್ ಸ್ವಲ್ಪ ಆಮೇಲೆ ಬಾ ಅಂತ ಹೇಳಿಲ್ಲ, ನನಗೆ ಟೈಮ್ ಇಲ್ಲ ಅಂತೇಳಿ ಫಾದರ್ ಹೋದ್ರಂತೆ ಪೂಜೆ ಹೇಳಲಿಕ್ಕೆ. ಕೆಲವು ಸರಿ ಟೆನ್ಷನ್ ಅಲ್ಲಿ ಒಂದು ಮಾತು ಹೇಳಿದ್ದಿರಬಹುದು. ಅವರ ತಪ್ಪು ಅಲ್ಲ, ಆದ್ರೂ ಯಾಕೆಂದ್ರೆ ಆ ಜನರ ಒಂದು ಪ್ರಭಾವ, ಅಲ್ಲಿರುವ ಒಂದು ಕೆಲಸ ಕಾರ್ಯಗಳ ಒತ್ತಡ, ಮಾನಸಿಕ ಒತ್ತಡನೂ ಇರಬಹುದು. ಆದ್ರೆ ನಾವು ಗುರುಗಳಾದವರು ಎಷ್ಟು ಶಾಂತಿ ಸಮಾಧಾನ, ಕುಟುಂಬಗಳ ಜೊತೆಗೆ ನಾವು ಕೂತ್ಕೊಳ್ಳುವಾಗ, ಕುಟುಂಬ ಜೊತೆಗೆ ಮಾತನಾಡುವಾಗ, ಕುಟುಂಬಸ್ಥರೊಳಗೆ ಪ್ರಾರ್ಥಿಸುವಾಗ ನಮಗೆ ಬೇಕು, ಖಂಡಿತ ಬೇಕು. ಈ ನಿಟ್ಟಿನಲ್ಲಿ ಆ ಸಹೋದರ ಗುರು ಹೇಳಿದ ಮಾತು ನನಗೂ ಕೂಡ ಆ ಒಂದು ನನ್ನ ಮನೋನೇತ್ರಗಳನ್ನು ತೆರೆಯುವಂತ ಮಾತು ಆಗಿತ್ತು. ಅವ್ರು ಹೇಳಿದ್ರು, ಅವ್ರು ಬಲಿ ಪೂಜೆ ಮಾಡಿ ಬಂದ್ರು, ಅವ್ರು ಮರ್ತು ಹೋಯ್ತು. ಆದ್ರೆ ರಾತ್ರಿ ಒಂದು ಫೋನ್ ಬಂತು, ಆ ಸಹೋದರಿ ಆತ್ಮಹತ್ಯೆ ಮಾಡಿ ಸತ್ತೋದ್ಲು. ಫಾದರ್ ಹೇಳಿದ್ರು, ನಾನು 1 ನಿಮಿಷ ಆಕೆಗೆ ಕೊಟ್ಟಿದ್ದಿದ್ರೆ, ಒಂದು ಪ್ರೀತಿಯ ಮಾತು ಮಾತನಾಡಿದ್ದಿದ್ರೆ ಆಕೆಯನ್ನು ನಾನು ಉಳಿಸಬಲ್ಲೆ. ಆಕೆಯ ಕುಟುಂಬ ಮುರಿದು ಹೋಯಿತು. ಹೌದು ಆತ್ಮೀಯರೇ,
ಇವತ್ತು ಕುಟುಂಬಕ್ಕೆ ಸಮಯ ಕೊಡಬೇಕಾಗಿದೆ. ಪತಿ ಪತ್ನಿಯರು ಸಮಯ ಕೊಡಿ. ಪೋಪ್ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಒಂದು ಮಾತು ಹೇಳಿದ್ರು, ಪ್ಯಾರೆಂಟ್ಸ್, ತಂದೆ ತಾಯಂದಿರೆ, ನಿಮ್ಮ ಸಮಯವನ್ನು ಮಕ್ಕಳಿಗಾಗಿ ವ್ಯಯ ಮಾಡಿ. ವೇಸ್ಟ್ ಯುವರ್ ಟೈಮ್ ಇನ್ ದ ಫ್ಯಾಮಿಲೀಸ್. ನಿಮ್ಮ ಕುಟುಂಬಗಳಲ್ಲಿ ಸಮಯವನ್ನು ವ್ಯಯ ಮಾಡಿ. ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅಲ್ಲ, ಎಲ್ಲೋ ತಿರುಗಾಡಿ ಮಾತನಾಡಿ ಅಲ್ಲ, ಎಲ್ಲೋ ಹೊರಗಡೆ ಉಂಡಾಡಿ ಗುಂಡರಾಗಿ ಅಲ್ಲ, ಬದಲಾಗಿ ರೆಸ್ಪಾನ್ಸಿಬಲ್, ಜವಾಬ್ದಾರಿ ಉಳ್ಳ ತಂದೆ ತಾಯಿಯಾಗಿ ಕುಟುಂಬದಲ್ಲಿ ಸಮಯವನ್ನು ವ್ಯಯ ಮಾಡಿ. ಹೌದು ಆತ್ಮೀಯರೇ, ಆ ಗುರು ಇಂದು ನನಗೆ ಸಿಕ್ಕಿದಾಗ ಹೇಳ್ತಾ ಇದ್ದಾರೆ, ನಾನು ಬದಲಾದೆ ಫಾದರ್. ನಾನು ಇಂದಿನಿಂದ ನನ್ನ ಜೀವನವನ್ನು ಅಂತ ಕಷ್ಟದಲ್ಲಿರುವವರಿಗೆ ಸಮರ್ಪಿಸಿಕೊಡ್ತಾ ಇದ್ದೀನಿ. ಟೈಮ್ ಇಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಒತ್ತಡಕ್ಕೆ ನಾನು ಒಳಗಾಗ್ತಾ ಇಲ್ಲ. ಏಕೆಂದರೆ ಕುಟುಂಬ ರಕ್ಷಿಸಬೇಕಾದ ಶ್ರೇಷ್ಠ ಜವಾಬ್ದಾರಿ ದೇವರು ನನಗೂ ಕೊಟ್ಟಿದ್ದಾರೆ. ಹೌದು ಆತ್ಮೀಯರೇ, ಕೇವಲ ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಮಾತ್ರವಲ್ಲ, ಪ್ರತಿಯೊಂದು ಸಮುದಾಯದಲ್ಲೂ, ಕಿರು ಕ್ರೈಸ್ತ ಸಮುದಾಯದಲ್ಲೂ, ಪ್ರತಿಯೊಂದು ಧರ್ಮ ಕೇಂದ್ರದ ವ್ಯಕ್ತಿಗಳಿಗೂ ಈ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ನುಣುಚಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಕುಟುಂಬಗಳನ್ನು ರಕ್ಷಿಸುವುದು, ಕುಟುಂಬಗಳನ್ನು ವಿಶ್ವಾಸದಲ್ಲಿ ಬೆಳೆಸುವುದು, ಕುಟುಂಬಗಳಲ್ಲಿ ಸಮಾಧಾನ ತರುವುದು ಪ್ರತಿಯೊಬ್ಬರ ಪ್ರೇಷಿತ ಕಾರ್ಯವಾಗಿದೆ. ಅದಕ್ಕಾಗಿ ನಮ್ಮ ಹಿಂದಿನ ಜಗದ್ಗುರುಗಳು ಪೋಪ್ ಪೌಲ್ ಸಿಕ್ಸ್ತ್, ಸಂತ ಯೋಹಾನ ಪೌಲರು, ದ್ವಿತೀಯ ಯೋಹಾನ ಪೌಲರು ಮತ್ತೆ ಮತ್ತೆ ಕುಟುಂಬದ ಮಹತ್ವದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದಿನ ಈ ಮಾತು, ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ ವಾಕ್ಯ 31, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ, ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಣೆ, ಜೀವೋದ್ಧಾರ ಹೊಂದುವಿರಿ. ಯೇಸು ಬಂದಿದ್ದೇ ಜೀವೋದ್ಧಾರ ಕೊಡಲು. ನಮ್ಮ ಕುಟುಂಬಗಳು ಒಂದು ದಿನ, ಏಕೆಂದರೆ ಮೊದಲ ಕುಟುಂಬ ಆರಂಭ ಮಾಡಿದ್ದೇ ದೇವರು, ಅಲ್ಲಿಂದ ಕುಟುಂಬಗಳನ್ನು ಆಶೀರ್ವದಿಸಿದ್ದೇ ದೇವರು. ಆ ಕುಟುಂಬಗಳಲ್ಲಿ ದೇವರ ಆಶೀರ್ವಾದ ಮಕ್ಕಳು, ಆ ಕುಟುಂಬಗಳಲ್ಲಿ ದೇವರ ಆಶೀರ್ವಾದ ಪ್ರಾರ್ಥನೆ, ವಿಶ್ವಾಸ. ಆ ಸೃಷ್ಟಿಕರ್ತ ದೇವರಿಗೆ ಸೃಷ್ಟಿಸಿದ ಈ ಮನುಷ್ಯ ಯಾವಾಗಲೂ ವಿಧೇಯರಾಗಿ ಬಾಳ್ಬೇಕು. ಅದಕ್ಕಾಗಿ ಅವರು ಹೇಳ್ತಾರೆ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು ಅಂದ್ರೆ ಪ್ರಭು ಯೇಸುವಿಗೆ ವಿಧೇಯನಾಗು, ವಿಶ್ವಾಸವಿಡು, ಪ್ರಾರ್ಥನೆಯಲ್ಲಿ ನಿನ್ನ ಜೀವನ ಕಟ್ಟು, ನೀನು ಜೀವೋದ್ಧಾರ ಹೊಂದುವಿ. ನಾವೆಲ್ಲರೂ ಈ ಲೋಕದಲ್ಲಿ ಪಯಣಿಗರು. ಹೇಗೆ ಒಬ್ಬ ಗುರುವಾದ ನನಗೆ ನನ್ನ ಗುರು ಜೀವನದ ಮೇಲೆ ನ್ಯಾಯ ತೀರ್ಪು ಇದೆಯೋ, ಕುಟುಂಬಸ್ಥರಿಗೆ ನಿಮ್ಮ ಕುಟುಂಬದ ಆಧಾರದ ಮೇಲೆ ನ್ಯಾಯ ತೀರ್ಪಿದೆ ಅಂತೇಳಿ ಪೇತ್ರ ಹೇಳ್ತಾ ಇದ್ದಾರೆ. 3ನೇ ಅಧ್ಯಾಯ ವಾಕ್ಯ 7ರಲ್ಲಿ ಹೇಳ್ತಾ ಇದ್ದಾರೆ, ನೀವು ಜೀವಕ್ಕೆ ಸಹ ಬಾಧ್ಯರಾಗಿದ್ದೀರಿ, ಅಂದ್ರೆ ನಿತ್ಯ ಜೀವಕ್ಕೆ ನೀವು ಸಹಬಾಧ್ಯರಾಗಿದ್ದೀರಿ. ಅದಕ್ಕಾಗಿ ಪ್ರೀತಿಯ ತಂದೆ ತಾಯಂದಿರೆ, ಪ್ರೀತಿಯ ಪತಿ ಪತ್ನಿಯಂದಿರೆ, ವಿಶ್ವಾಸದಲ್ಲಿ ಕುಟುಂಬವನ್ನು ಕಟ್ಟಿ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಕುಟುಂಬವನ್ನು ಕಟ್ಟಿ. ಅಲ್ಲಿ ಸೈತಾನ ಪ್ರವೇಶವಾಗೋಲ್ಲ, ಅಲ್ಲಿ ರೋಗ ರುಜಿನ ತೊಂದರೆ ತಾಪತ್ರಯಗಳು ಬಂದರೂ ನೀವು ಹೆದರೋಲ್ಲ. ಕಾರಣ, ಬಂಡೆಯ ಮೇಲೆ ನೀವು ನಿಮ್ಮ ಕುಟುಂಬವನ್ನು ಕಟ್ಟಿದ್ದೀರಾ. ಆ ಬಂಡೆ ಯೇಸು ಸ್ವಾಮಿ, ಆ ಬಂಡೆ ಈ ಯೇಸು ಸ್ವಾಮಿಯ ಶರೀರ ಧರ್ಮಸಭೆ. ಈ ಧರ್ಮಸಭೆಯಲ್ಲಿನ ಒಂದು ಮಹತ್ವದ ಸಂಸ್ಕಾರ ವಿವಾಹ ಸಂಸ್ಕಾರ. ಈ ಸಂಸ್ಕಾರದ ಆಧಾರದ ಮೇಲೆ ನಮ್ಮ ಕುಟುಂಬಗಳು, ವಿಶ್ವದ ಎಲ್ಲಾ ಕುಟುಂಬಗಳು ಆಶೀರ್ವಾದಗೊಳ್ಳಲಿ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನದ ಕೃಪೆಯನ್ನು ಪ್ರಭು ಕೊಡಲಿ. ಇದು ನಿಮ್ಮೆಲ್ಲ ಕುಟುಂಬಗಳಿಗಾಗಿ, ಕುಟುಂಬದ ಶಾಂತಿ ಸಮಾಧಾನಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸುವವನು ಆದ ಪ್ರಭು ಯೇಸುವೆ, ಪ್ರತಿಯೊಂದು ಕುಟುಂಬಗಳನ್ನು ಪವಿತ್ರ ಆತ್ಮರ ಶಕ್ತಿಯಿಂದ ಅಭಿಷೇಕಿಸು. ಇದು ಯಾವ ಕುಟುಂಬಗಳಲ್ಲಿ ವಿಶ್ವಾಸವಿಲ್ಲವೋ, ಯಾವ ಕುಟುಂಬಗಳಲ್ಲಿ ಸಮಾಧಾನವಿಲ್ಲವೋ, ಆ ಕುಟುಂಬಗಳನ್ನು ನಿಮ್ಮ ಸನ್ನಿಧಿಗೆ ಎತ್ತಿ ಪ್ರಾರ್ಥಿಸುತ್ತೇನೆ ಪ್ರಭುವೆ. ಪ್ರತಿಯೊಂದು ಕುಟುಂಬಗಳು ಸಮಾಧಾನದ ಶಾಂತಿಯ ಕೃಪೆಯಿಂದ ತುಂಬಲ್ಪಡಲಿ. ಪ್ರಭು ಯೇಸುವಿನ ಸತ್ಯವನ್ನು ಅರಿತುಕೊಳ್ಳಲಿ. ವಿಶ್ವಾಸದ ತಳಹದಿಯ ಮೇಲೆ ಆ ಕುಟುಂಬಗಳು ಕಟ್ಟಲ್ಪಡಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ಅಸಮಾಧಾನದ ವಾತಾವರಣಗಳು, ಅಶಾಂತಿಯ ವಾತಾವರಣಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. Touch every family's Lord. Heal every family's Lord. In Jesus' name I pray. Amen. Amen. Amen.